ಶಕ್ತಿಯನ್ನು ಕೊಡತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ಈಗಾಗಲೇ ಬಂದು ಹೋಗಿದ್ದಾರೆ. ನಮಗೆಲ್ಲರಿಗೂ ಅತ್ಯಂತ ಪ್ರೀತಿ ವಿಶ್ವಾಸ ಶ್ರೀಯುತ ಬಸವರಾಜ ಯತ್ನಾಳ್ ಅವರ ಜೊತೆಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಆಗಿರತಕ್ಕಂಥ ನೋವು, ನನಗೆ ಆಗಿರತಕ್ಕಂಥ ನೋವು ಅನ್ನುವಂಥ ಯೋಚನೆಯ ನಡುವೆ ಎಲ್ಲವನ್ನ ಕೂಡ ಬಿಟ್ಟು ಇವತ್ತು ಆಸ್ಪತ್ರೆಗೆ ದಾಖಲು ಮಾಡಿರತಕ್ಕಂಥ ಕಾರ್ಯಕರ್ತರಿಗೆ ಸಾಂತ್ವನ ಹೇಳತಕ್ಕಂಥ ಮತ್ತು ಮುಂದಿನ ದಿವಸಗಳಲ್ಲಿ ಅವರಿಗೆ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ನ್ಯಾಯ ದೊರಕಿಸತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ 1 ಲಕ್ಷ ರೂಪಾಯಿಯನ್ನು ಈಗಾಗಲೇ ಅವರಿಗೆ ಆಸ್ಪತ್ರೆಯ ಖರ್ಚು ವೆಚ್ಚಗಳಿಗೆ ನೀಡಿರ್ತಾರೆ. ನಮ್ಮ ಆಗ್ರಹ ಇರುವಂಥದ್ದು, ಮೊನ್ನೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಇವತ್ತು ಸಾವು ಬದುಕಿನ ನಡುವೆ ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿರತಕ್ಕಂಥ ಆ ಒಂದು ಹೀನಾಯ ಕೃತ್ಯವನ್ನು ಮಾಡಿರ್ತಕ್ಕಂಥ DYSPಯನ್ನು ತಕ್ಷಣ ಅಮಾನತುಗೊಳಿಸಬೇಕು. IPS ಅಧಿಕಾರಿಯ ಮುಖಾಂತರ ತನಿಖೆಯನ್ನು ಮಾಡಿ ಆಗಿರತಕ್ಕಂಥ 9 ಜನ ಕಾರ್ಯಕರ್ತರಿಗೂ ಕೂಡ 5 ಲಕ್ಷ ಪರಿಹಾರವನ್ನು ಸರ್ಕಾರ ಕೊಡಬೇಕು. ಮುಂದಿನ ದಿವಸಗಳಲ್ಲಿ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಈ ರೀತಿಯ ಘಟನೆಗಳು ಜನಸ್ನೇಹಿಯಾಗಿ ಪೊಲೀಸ್ ಇಲಾಖೆ ಇರಬೇಕು ಹೊರತು ಯಾರ್ದೋ ಒತ್ತಡಕ್ಕೆ ತಲೆಬಾಗುವಂಥ ಮತ್ತು ಯಾರ್ದೋ ಒತ್ತಡಕ್ಕೆ ಈ ರೀತಿಯ ಕೆಲಸ ಕಾರ್ಯವನ್ನು ಮಾಡತಕ್ಕಂಥ ವ್ಯವಸ್ಥೆ ಆಗಬಾರ್ದು ಅನ್ನುವಂಥದ್ದನ್ನು ನಾವು ಅತ್ಯಂತ ಸ್ಪಷ್ಟವಾಗಿ ಅವರ ಜೊತೆಗೆ ಹಂಚಿಕೊಂಡಿದ್ದೇವೆ. ಮುಂದಿನ ದಿವಸಗಳು ಎಲ್ಲವೂ ಕೂಡ ಹಿಂದುತ್ವದ ಪರವಾಗಿರತಕ್ಕಂಥ ದಿವಸಗಳು ಇವೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಈ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಅವರು ನೀಡಿರತಕ್ಕಂಥ ಆಶ್ವಾಸನೆಯನ್ನು ಎಲ್ಲವನ್ನು ಕೂಡ ಈಡೇರಿಸತಕ್ಕಂಥ ಶಕ್ತಿ ಭಗವಂತ ಅವರಿಗೆ ಮಹಾಲಿಂಗೇಶ್ವರ ದೇವರು ಕರುಣಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ಯಾವತ್ತೂ ಈ ಕ್ಷೇತ್ರದಲ್ಲಿ ನೈಜ ಹಿಂದುತ್ವದ ಪ್ರತಿಪಾದನೆ ಆಗಲಿ. ಆಶ್ವಾಸನೆಗಳು ತೋರ್ಪಡಿಕೆಗಳನ್ನು ಬಿಟ್ಟು ನೈಜ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವುದರ ಜೊತೆಗೆ ಈ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಬೆಲೆ ಸಿಗುವಂಥ ವಾತಾವರಣ ನಿರ್ಮಾಣ ಆಗಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ ಇದೆ. ಅದಕ್ಕೋಸ್ಕರ ಸತ್ಯಾಸತ್ಯತೆಯ ಬಗ್ಗೆ ಅತ್ಯಂತ ಪಾರದರ್ಶಕವಾಗಿ ಇಡೀ ರಾಷ್ಟ್ರಕ್ಕೆ, ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂಥ ದೊಡ್ಡ ಕಾರ್ಯವನ್ನು ಮಾಧ್ಯಮ ಮಿತ್ರರು ನೀವೆಲ್ಲರೂ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಆ ಮಹತೋಬಾರ ಮಹಾಲಿಂಗೇಶ್ವರನ ಪುಣ್ಯಭೂಮಿಯಲ್ಲಿ ಆ ಭಗವಂತ ಇನ್ನಷ್ಟು ಕೆಲಸ ಮಾಡುವುದಕ್ಕೆ ಶಕ್ತಿಯನ್ನು ಕೊಡಲಿ. ನ್ಯಾಯಪರವಾಗಿರ್ತಕ್ಕಂಥ ಮತ್ತು ಪಾರದರ್ಶಕವಾಗಿರ್ತಕ್ಕಂಥ ಮತ್ತು ಸತ್ಯವನ್ನೇ ಮುಂದಿನ ದಿವಸದಲ್ಲಿ ಸಮಾಜದ ಮುಂದೆ ಇಡತಕ್ಕಂಥ ಶಕ್ತಿಯನ್ನು ಮಹಾಲಿಂಗೇಶ್ವರ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ವಿರೋಧವನ್ನು ಮೀರಿ ಬಂದಿದ್ದಾರೆ ಅಂತ ಹೇಳಿದಿರಲ್ಲ.